ಅದಕ್ಕೆಲ್ಲ ವಿನಂತಿ ಬಂದದಲ್ಲ. ಈತ ಈ ಯಕ್ಷಗಾನದ ಪ್ರಯೋಜಕರಾದ ಪ್ರತಿ ವರ್ಷ ಇಂಗ್ಲಿಗೆ ಪಾಕ ವರ್ಷದ ಬಕ ನಾರ್ಲತ್ತಾಯ ಸೇವಾ ಸಮಿತಿ ದಕ್ಕಲಿ ಇಂಗ್ಲಿ ಈ ಯಕ್ಷಗಾನ ಪ್ರಯೋಜಕತ್ವ ಕೊಡ್ದು ಈ ಎಂಗ್ಲಿನ ಮುಂದೋರೆ ಇಂಗ್ಲಿಗೆ ಮಸ್ತ್ ಸಹಕಾರ ಕೊಡ್ತೀನಿ ನಾರ್ಲತ್ತಾಯಿ ಸೇವಾ ಸಮಿತಿ ದಕ್ಕಲಿ ಇಂಗ್ಲಿಗೆ ಪ್ರತಿ ವರ್ಷ ಇಂಗ್ಲಿಗೆ ಸಹಕಾರ ಕೊಡ್ದು ಯಕ್ಷಗಾನ ಇಂಗ್ಲಿಗೆ ಪ್ರಯೋಜಕತ್ವವನ್ನು ಕೊಡ್ದು ಯಕ್ಷಗಾನ ಇಂಗ್ಲಿ ಮುಂದುವರಿಸೋರು ಬಾರಿ ಸಹಕಾರ ಕೊಡ್ತಾರೆ. ಅಂಗ್ಲಿ ಇಂಗ್ಲಿ ಒಳ್ಳೆ ಪಾತ್ರಕ್ಕೆ ಇಂಗ್ಲಿಗೆ ಪ್ರತಿ ವರ್ಷಲ ಈ ಒಂದು ಸಮಿತಿ ದಕ್ಕಲ ಪೂರ್ಣವಾದ ಸಹಕಾರ ಕೊಡ್ತಾರೆ. ದಯಮಂತದ್ದು ನಾರ್ಲತ್ತಾಯಿ ಸೇವಾ ಸಮಿತಿ ದಕ್ಕಲಿ ದಯಮಂತದ್ದು ಮಾತೆಲ್ಲ ಆಯ್ತಾ ಪ್ರಮುಖರು ವೇದಿಕೆ ಬರಲು ಬಂದಿದ್ದಲ್ಲ ವಿನಂತಿ ಬಂದಿದ್ದಿಲ್ಲ. ನಾರ್ಲತ್ತಾಯ ಸೇವಾ ಸಮಿತಿ ತಲಪಾಡಿ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ ಈ ಒಂದು ಧ್ವಜಾರೋಹಣದ ಈ ದಿನತಾನೆ ಶುಭ ದಿನತಾನೆ ಇಂಗ್ಲಿಗೆ ಈ ಯಕ್ಷಗಾನ ಮನಪರ ಅವಕಾಶಕ್ಕೆ ಮುಂದಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಿಗೆ ಬಾದ ಸದಸ್ಯರಿಗಳ ಇಂಗ್ಲ ಶಿಶುಮಂದಿರ ಪರವಾದ ಸೋಲೈತಿದ ಸುಲ್ಮಿನ ಸನ್ನಾಯ್ತು ಬಂದಿಲ್ಲ. ಅಂಜನೆ ಇನಿತ ಈ ಒಂದು ಯಕ್ಷಗಾನಗೂ ನಾರ್ಲತ್ತಾಯಿ ಸೇವಾ ಸಮಿತಿ ತಲಪಾಡಿ ಮೆತ್ತ ಒಂದು ಸಮಿತಿ ದಕ್ಕಲಿ ಇಂಗ್ಲಿ ಪ್ರತಿ ವರ್ಷಲ ಪ್ರಯೋಜಕತನ ಕೊಡ್ದು ಇಂಗ್ಲಿ ಯಕ್ಷಗಾನಗೂ ಪೂರ್ಣ ರೀತಿಯ ಸಹಕಾರ ಕೊಡ್ತೀರಿ. ಆಯ್ತಾ ಪ್ರಮುಖರು ಮಾತೆಲ್ಲ ದಯಮಂತದ್ದು ವೇದಿಕೆ ಬರಲು ಬಂದದೆ ನಿಗಳ ವಿನಂತಿ ಬಂದನಿಲ್ಲ. ಹಿಂಗೆಲ್ಲ ಶಿಶು ಮಂದಿರದ ಉಪಾಧ್ಯಕ್ಷರಾದ ಶ್ರೀಯುತ ಸುಧಾಕರ್ ಆಳ್ವಾಸ ಅಂತ ಗೊತ್ತು ಅಕ್ಲಿ ಸಮಿತಿದ ಪ್ರಮುಖರಿಗೆ ಶಾಲು ಪಾಡ್ದು ಗೌರವಿಸಿದ ಪಂದಕ್ಕೆ ಏನಿಲ್ಲ. ಅಂಜನೆ ಫಲವಸ್ತು ಬಕ್ಕ ಸ್ಮರಣಿಕೆ ಕೊಡದು ಶಿಶು ಮಂದಿರದ ವ್ಯವಸ್ಥಾಪಕರು ಮಾತ ಸದಸ್ಯರಲ್ಲ ಆ ಒಂದು ಸ್ಮರಣಿಕೆ ಕೊಡದು ಗೌರವಿಸಿಕೊಳ್ಳುವುದು. ನನಾತ್ ವರ್ಷ ಈ ಒಂದು ಇಂಗ್ಲಿ ಏಪಮುಟ್ಟ ಯಕ್ಷಗಾನ ಮನ್ಪಣ ನನಾತಲ ನಿಕಲ ಸಹಕಾರ ಖಂಡಿತವಾಗಲಬಹುದು. ನಿಕಲ ಮನಸ್ಸಿಗೆ ಇಂಕಲ ಏಪಲ ಚಿರಣಿಯದಪ್ಪ ಅಂಜನೆ ನಿಕಲ ಸಹಕಾರ ನನ್ನ ಪ್ರತಿ ವರ್ಷಲ ಒಪ್ಪಡೆ ಈ ಜೋಕ್ಲಿಗೆ ಯಕ್ಷಗಾನ ನಡಪಣಂತಿನ ಅವಕಾಶ ನಿಕಲೆ ಪ್ರತಿ ವರ್ಷಲ ಕೊರಡು ಬಂದಿದೆ. ನಾರ್ಲತ್ತಾಯಿ ಸೇವಾ ಸಮಿತಿ 22 ವರ್ಷಲ ಇಂಗ್ಲಿಗೆ ಪೂರ್ಣವಾದ ಸಹಕಾರ ಕೊಡ್ತೇವೆ. ನಾರ್ಲತ್ತಾಯ ಸೇವಾ ಸಮಿತಿ ದಕ್ಕಲಿ ತಲಪಾಡಿ ಅಕಲ್ನ ಹೃದಯ ಶ್ರೀಮಂತಿಗೆ ಬಾರಿ ಎಡ್ಡೆ ನನಾತೆ ನನ್ನ ದೊಂಬುಗೂ ಇಂಕಲ್ನ ಈ ಯಕ್ಷಗಾನಗೂ ನನಾತೆ ನಿಕಲ್ನ ಸಹಕಾರ ಒಪ್ಪಡೆ ಪಂಡಿದೆ. ನಿಕಲ ಈ ಮಾತರಿಗಳ ಯಾನ ಪ್ರತ್ಯೇಕವಾದ ಪ್ರದರ್ಪಣ ಪೂಜೆ ಮಾತ ಸಮಿತಿ ದಕ್ಕಲ ಅಧ್ಯಕ್ಷರಿಗೆ ಮಾತ ಪ್ರತಿ ಸದಸ್ಯರಿಗಳ ಸೋಲೈತದ ಸೋಲ್ಮೇನ ಸಂದಾಯಿತ ಮಂತಮಲ್ಲ ಅವರು ಬರೀ ಬೂ ಕೊಡುತ್ತಾರೆ. ಶ್ರೀ ದುರ್ಗಾ ಪರಮೇಶ್ವರಿ
ಅಲ್ಲಂತೂ ಬರಬರ ಆಗ್ತಾ ಉಂಟು. ಅವ್ರ ಹತ್ರ ಹೇಳಿ ನಾನು ಅಂತ ಶವರ್ ಅಂತ ಆಗ್ತದೆ.
ಲಂಕೆಯಲ್ಲಿ ಸೀತೆ ಇರುವ ಸುಳಿವನ್ನರಿತು ಮಹದುಪಕಾರವನ್ನು ಮಾಡಿದ್ದೇನೆ. ಪ್ರಭು ಶ್ರೀರಾಮಚಂದ್ರ, ಹನುಮಂತ, ನೀನು ದೇವದೇವೋತ್ತಮನೆಂದು ತಿಳಿದು ನಿಮ್ಮನ್ನು ಅನುಸರಿಸಿದ ನಮಗೆ ನಿನ್ನ ಚರಣ ಸೇವೆಗಿಂತ ಮಿಗಿಲೇನಿದೆ? ಅದು ಹೌದು ಹನುಮಂತ. ನಿನ್ನ ಮತ್ತು ಜಾಂಬವಾದಿ ಕಪಿವೀರರ ಸೇವಾ ಭಾವವೇ ಅಗಾಧವಾದ ಶರದಿಗೆ ಸೇತುವೆಯನ್ನು ಬಲಿಯುವುದಕ್ಕೆ ಕಾರಣವಾಯಿತು. ಶರಣ ವಿಭೀಷಣ ದೇವ, ಸ್ವಜನ ಬಾಂಧವನ್ನು ಬಿಟ್ಟು ಧರ್ಮದ ಸೂಕ್ಷ್ಮವನ್ನರಿತ ನಿನ್ನ ಶರಣ ಭಕ್ತಿ ಮಹತ್ತರವಾದದ್ದು. ದೇವ ವಿಭೀಷಣ, ನೀನು ಧರ್ಮವೇ ಸಾಕಾರವಾಗಿ ಧರೆಗಿಳಿದು ಬಂದದ್ದು ಸರ್ವಜ್ಞ ಮೂರ್ತಿ ಎಂಬ ಸತ್ಯವನ್ನು ನಾನು ತಿಳಿದವನಿದ್ದೇನೆ. ಹೀಗಿರುವಾಗ ಶರಣ್ಯನಾದ ನಿನ್ನೊಡನೆ ಶರಣನಾಗಿದ್ದೇನೆ. ಶರಣ ವಿಭೀಷಣ, ದೇವ ಮೆಚ್ಚಿದೇನಯ್ಯ ನಿನ್ನ ಶರಣ ಭಕ್ತಿಗೆ. ನಿನ್ನ ಭಕ್ತಿಗೆ ಪ್ರತಿಯಾಗಿ ಕೊಟ್ಟ ಮಾತಿನಂತೆ ಲಂಕೆಯಾಧೀಶ ನೀನಾಗುವಂತೆ ನಾನು ಶ್ರಮಿಸುತ್ತೇನೆ. ನಮ್ಮವರೇ ದೇವ, ಇಲ್ಲಿಯವರೆಗೆ ನಡೆದ ಯುದ್ಧದಲ್ಲಿ ದಾನವರನ್ನು ನಾವು ಕೊಂದಿದ್ದೇವೆ. ಆದರೆ ಇನ್ನು ಮುಂದೆ ರಾವಣನ ಪಕ್ಷದಿಂದ ಬರುವವರು ಎಂತವರೋ ಅವರನ್ನು ಕೊಲ್ಲುವುದು ಹೇಗೆ ಎಂದು ತಿಳಿಯುತ್ತಿಲ್ಲ. ಪ್ರಭು ಶ್ರೀರಾಮಚಂದ್ರ, ಹನುಮಂತ, ನಿನ್ನ ನಾಮಸ್ಮರಣವೇ ನಮಗೆ ರಕ್ಷಾ ಕವಚವಾಗಿದೆ. ಈ ಹಿಂದೆ ಬಂದಂತಹ ಅದೆಷ್ಟೋ ದಾನವರನ್ನು ನಾವು ಸಂಹರಿಸಿದ್ದೇವೆ. ಮುಂದೆ ಬರುವಂತಹ ದಾನವರ ಬಗ್ಗೆ ಭೀತಿಯನ್ನು ಬಿಡು, ಧೈರ್ಯಸ್ಥನಾಗು. ನಮ್ಮವರೇ
ಈ ಕ್ಷಣಕ್ಕೂ ನನ್ನ ಕಣ್ಣಿಗೆ ಕಾಣುವ ದೃಶ್ಯ ಹರಿದ ಮೂಗಿನಿಂದ ಮುಖದವರೆಗೆ ಹರಿಯುತ್ತಿರುವ ನೆತ್ತರನ್ನು ರೋಧಿಸುವ ರೀತಿಯಿಂದ ಆರ್ಭಟಿಸುತ್ತಾ ಬಂದವನು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ತಂಗಿಯಾದಂತ ಶೂರ್ಪನಖಿ. ಕೇಳಿದಾಗ ರಾಮನ ತಮ್ಮನಂತೆ ಲಕ್ಷ್ಮಣನೆಂಬ ಪೋರ ಅವಳ ಎರಡು ಕಿವಿಗಳನ್ನು ಕತ್ತರಿಸಿದನಂತೆ. ಹಾಗೆ ಸಾಧಿಸುವುದಕ್ಕಾಗಿ ರಾಮನ ಮಡದಿಯಾದಂತ ಸೀತೆಯನ್ನು ಅಪಹರಿಸಿದೆ. ಸೀತೆಯನ್ನು ಅರಸುತ್ತಾ ಬಂದ ರಾಮ ವಾನರರೊಂದಿಗೆ ಸಖ್ಯ ಬೆಳೆಸಿ ಸೇತು ಬಂಧನವನ್ನು ಮಾಡಿದ, ಲಂಕೆಗೆ ಕಾಲಿಟ್ಟ. ವಿಭೀಷಣನ ಮಾತನ್ನು ಧಿಕ್ಕರಿಸಿ ಅಂಗದನಲ್ಲಿ ರಣವೀರ್ಯವನ್ನು ಕೊಟ್ಟು ಶುರುವಾದ ಯುದ್ಧ ದೇವಾಂತಕ, ನರಾಂತಕ, ಕುಂಭಕರ್ಣ ಮೊದಲಾದವರನ್ನು ಕಳುಹಿಸಿ ಜಯ ಕಾಣದೇ ಇದ್ದಾಗ ಮಕರಾಕ್ಷ ಧೈರ್ಯ ತುಂಬಿ ರಣಕ್ಷೇತ್ರಕ್ಕೆ ತೆರಳಿದ್ದಾನೆ. ವಿಷಯ ಏನಾಯ್ತು ಗೊತ್ತಿಲ್ಲ. ಯಾರಲ್ಲಿ ಎದ್ದಾಳು ನಾನು ಬಂದೆ. ಲಾಲಿಸಿ ಕೇಳು ಕೇಳು
ತಾಳಿ ಪರಿಣಾಮ ಬೀಳದ ಕಾರಣ ರಾಮನ ಬಾಣಕ್ಕೆ ಹಸು ನೀಗಿದೆಯಾ ಕಂದ? ನನ್ನ ಪರಾಕ್ರಮವೇ ನನ್ನನ್ನು ಸೋಲಿನ ಕೂಪಕ್ಕೆ ತಳ್ಳುವಂತೆ ಮಾಡಿತು. ವಿಭೀಷಣನ ಮಾತನ್ನು ಧಿಕ್ಕರಿಸಿ ಜನನಿಯ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಇಷ್ಟೆಲ್ಲವಾಯಿತು. ಇದಕ್ಕೆಲ್ಲ ಕಾರಣ ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ತಂಗಿಯಾದಂತಹ ಶೂರ್ಪಣಖಿ. ಕುಲಕ್ಕೆ ಕೇಡಾದಲು ಯಾರನ್ನು ನಾನು ಹೆಚ್ಚಾಗಿ ಪ್ರೀತಿಸಿ ಸ್ವತಂತ್ರಲಾಗಿ ತಿರುಗುವುದಕ್ಕೆ ಬಿಟ್ಟನೋ ಅವಳೇ ಇಂದು ನಮ್ಮ ಕುಲಕ್ಕೆ ಕೇಡಾದಲು. ರಾಮನನ್ನು ಸೋಲಿಸುವುದಕ್ಕೆ ದಾರಿ ಕಾಣದಾಗಿದೆ. ಓ ಕಟ ಕಟ! ನಡೆಯುವಂತಹ ಸಂಗ್ರಾಮದಲ್ಲಿ ಆ ನರವಾನರನ್ನು ಅಡ್ಡಿದ್ದು ಟಾಕಿನಿ ಮಾಲಿನಿ ಜ್ವಾಲಿನಿ ಮುಂತಾದ ಭೂತಗಳಿಗೆ ಔತಣವನ್ನು ಉಣಿಸದೆ ಹೋದ ನಿಮ್ಮ ಕಂದರೆಲ್ಲ ಕುಡಿಯಪ್ಪನೆ. ಅದರಲ್ಲಿ ಸುಗ್ರೀವಾದಿಗಳು ಇದ್ದಾರೆ ಮಗಳೇ. ಸುಗ್ರೀವಾದಿ ಕಪಿವೀರರ ಚಿಂತೆ ಬಿಡಿ ಚಿಂತೆಯನ್ನು. ನಾಳೆ ಸಂಗ್ರಾಮದಲ್ಲಿ ಆ ಸುಗ್ರೀವನ ತಲೆಯನ್ನು ಕಡಿತೇನೆ. ಅದರಲ್ಲಿರುವಂತಹ ಮಚ್ಚು ಮಾಂಸಾದಿಗಳನ್ನೆಲ್ಲ ಕಿತ್ತು ಕಪಿಗಳ ನೆತ್ತರನ್ನು ಆ ಪಾತ್ರೆಯಲ್ಲಿ ತುಂಬಿ
ಅಳಿದ ಧೂಮ್ರಾಕ್ಷಾದಿಗಳ ಬಗ್ಗೆ ಚಿಂತಿಸಬೇಡಿ. ನಾಳೆ ದಿನ ಸಂಗ್ರಾಮವನ್ನು ಜಯಿಸಿ ನೇರವಾಗಿ ಯಮನ ಬಳಿ ಸೇರುತ್ತೇನೆ. ಸತ್ತ ನಮ್ಮವರನ್ನೆಲ್ಲ ಮತ್ತೆ ಕೊಡುವಂತೆ ಕೇಳುತ್ತೇನೆ. ಒಂದು ವೇಳೆ ಕೊಡದೆ ಹೋದರೆ ಅವನಿಗೆ ತಕ್ಕ ಶಾಸ್ತಿ ಮಾಡಿ ಮತ್ತೆ ನಮ್ಮವರನ್ನೆಲ್ಲ ಉಳಿಸ್ತೇನೆ. ಇಷ್ಟು ಮಾಡಿ ಬರ್ತೇನೆ. ಕೊಡುವ ತಂದೆ, ನಮ್ಮ ಮಾತಿನಿಂದ ಧೈರ್ಯ ಬಂದಿದೆ. ಹಲವಾರು ಬಾರಿ ನಿನ್ನ ಪರಾಕ್ರಮವನ್ನು ನೋಡಿದ್ದೇನೆ. ನಿನ್ನನ್ನು ವಿರೋಧಿಸಿದವರು ಬದುಕುತ್ತುಂಟೆ. ಈಗ ಹೊಂಬಟ್ಟಲಲ್ಲಿ ರಣವೀಲ್ಯವನ್ನು ಕೊಟ್ಟಿದ್ದೇನೆ. ಜಯಶೀಲನಾಗಿ ಬಾ. ನಿಮ್ಮ ಪಡೆದಂತೆ ಕ್ಷೇತ್ರವನ್ನು ಸೇರಿ ಯುದ್ಧ ಮಾಡಬೇಕು. ಅದಕ್ಕಾಗಿ ರಥವನ್ನು ಕಪಿಗಳಿರುವಲ್ಲಿ
ರಾಮನೊಂದಿಗೆ ಯುದ್ಧ. ಅದಕ್ಕಾಗಿ ಮಾಯಾವಿಗಳಾದ ನಾವು ಮಾಯಾ ಯುದ್ಧವನ್ನು ಬಲ್ಲವರಿದ್ದೇವೆ. ಮೇಘಗಳ ಮರೆಯಲ್ಲಿ ನಿಂತು ಮಾಯಾ ಯುದ್ಧ ಮಾಡೋಣ. ಏನಿದು ಆಶ್ಚರ್ಯ? ಕಪಿಗಳೆಲ್ಲ ದರಮಿಗೆ ಗುತ್ತಿದೆ. ಓಹೋ, ಯಾರೋ ದಾನವ ಮರೆಯಲ್ಲಿ ನಿಂತು ಯುದ್ಧ ಮಾಡುತ್ತಿದ್ದಾನೆ. ಅದಕ್ಕಾಗಿ ಶಬ್ದವೇದಿ ಶರವನ್ನು ಪ್ರಯೋಗಿಸುತ್ತೇನೆ. ಅಡತೆಯನ್ನು ಕಳಕೊಂಡ ಹದಮ ನೀನು ಇಂದಿನ ಕಾಲಕ್ಕೆ ಲಂಕಾಪುರವನ್ನು ಪ್ರವೇಶಿಸಿ ಸಮರವನ್ನು ಮಾಡುತ್ತಿರುವೆ. ನೋಡು ನೋಡು, ನಿನ್ನ ಕಪಿಗಳೆಲ್ಲ ಇಂದಿನ ಕಾಲಕ್ಕೆ ನಾಶ ಹೊಂದುತ್ತಾ ಇದ್ದೇನೆ. ನಿನ್ನಲ್ಲಿ ಸಾಮರ್ಥ್ಯ ಇದ್ದರೆ ನನ್ನಲ್ಲಿ ಹೋರಾಟ. ಮಾಯಾಯುದ್ಧದ ಮೂಲಕ ನನ್ನನ್ನು ಸೋಲಿಸಬಹುದೆಂದು ಭಾವಿಸಿದೆಯಾ? ಇದೋ ನೀನು ನಿನ್ನ ತಾಯಿಯ ಗರ್ಭವನ್ನು ಸೇರಿದರು ಈ ಸೂರ್ಯಕುಲದ ರಾಮನಿಂದ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿ ಭಕ್ತಿ. ಮಾಯಾವಿಗಳು ಮಾಯಾ ಯುದ್ಧ ನಮಗೆ ನಿಷಿದ್ಧವೇನೂ ಅಲ್ಲ. ನಮ್ಮ ವಿರೋಧಿಗಳನ್ನು ಗೆಲ್ಲುವಲ್ಲಿ ನಾವು ಎಂತ ಕೃತ್ಯವನ್ನು ಮಾಡುವುದಕ್ಕೂ ಹೇಸುವವರಲ್ಲ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದಾರೆ. ಬರಲಿ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ತಲೆ ಹೋದ.
ವಯಸ್ಸಾಗದೆ ಹೋಯ್ತಲ್ಲ, ಏನು ಮಾಡಲಿ? ತಂದವರಿಗೆ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ, ದುರವನ್ನು ಗೆಲ್ಲುತ್ತೇನೆ ಎನ್ನುವ ಹಾಗೆ. ಆದರೆ ಈ ಕಾಲಕ್ಕೆ ನನ್ನ ಬಾಲಿಗೆ ಸೋಲಾಯ್ತಲ್ಲ. ಸರಿ ಸರಿ, ದೂರಕ್ಕೆ ಕಿವನ್ನಾಲಿಸಿ ಕೇಳಿದೆ ಎಂದಾದರೆ ಹನುಮಂತನ ಶಿವನಾದ ಕೇಳಿಸ್ತಾ ಉಂಟು. ಅದಕ್ಕಾಗಿ ರಥವನ್ನು ಅವನ ಮುಂದೆ ಹಾರಿಸಿ ಹನುಮಂತ, ಇನ್ನೊಮ್ಮೆ ಸೀತೆಯನ್ನು ರಸುತ್ತ ನಮ್ಮ ಲಂಕಾಪುರವನ್ನು ಪ್ರವೇಶ ಮಾಡಿದೆ. ನಮ್ಮ ಪುರದಲ್ಲಿದ್ದಂತಹ ಉದ್ಯಾನವನ್ನು ಹಾಳು ಮಾಡಿದ ಸಂದರ್ಭದಲ್ಲಿ ಬ್ರಹ್ಮಾಸ್ತ್ರದಿಂದ ನಾನೇ ನಿನ್ನನ್ನು ಬಂಧಿಸಿದವನಿದ್ದೆ. ಈ ಕಾಲಕ್ಕೆ ನನ್ನ ಮುಂದೆ ಬಂದ ನಿನ್ನ ಆ ಕಾಲ ಶೌರ್ಯ ಎಲ್ಲಿ ಪೊತ್ತಿ ಹೋಯ್ತು? ನೀನು ನಮ್ಮ ಪುರಕ್ಕೆ ಬಂದು ನನ್ನನ್ನೇ ಹೊಡೆಯುವುದ? ನಮ್ಮ ರಾವಣನ ಸೇನೆಯಲ್ಲಿ ನಾನೊಬ್ಬನೇ ನಿನಗೆ ಕಾಣಿಸುವುದ? ಅದೆಷ್ಟೋ ಮಂದಿ ವೀರಾದಿ ವೀರರು ರಾವಣನ ಸೇನೆ
ಕಾಣುವುದಿಲ್ವಾ? ಈಗ ಎಲ್ಲಿದ್ದಾರೆ? ನಿನಗೆ ಅವರನ್ನು ನೋಡ್ಬೇಕಾ? ಹಾ. ಬಾ. ಓ, ಅಲ್ಲಿ ನೋಡು, ಅಲ್ಲಿ ನೋಡು. ಕಾಣಿಸ್ತದಾ? ಕಾಣಿಸ್ತದಾ? ನೋಡು ನೋಡು ನೋಡು. ಇವನು ಎಲ್ಲಿಗೆ ಹೋಗ್ತಾನೆ? ಸಿಕ್ಕೇ ಸಿಗುತ್ತಾನೆ. ನಿರೀಕ್ಷೆಯಲ್ಲಿರೋಣ. ರಾಮನ ಬಾಳೆಯನ್ನು ಗೆಲ್ಲುವುದಕ್ಕೆ ನನ್ನಿಂದ ಸಾಧ್ಯವಾಗಿ ಹೋಯಿತು. ಇವರೆಲ್ಲ ಹೋರಾಟ ಮಾಡುವುದು ಯಾರಿಗಾಗಿ? ಆ ಸೀತೆಗಾಗಿ. ಅವಳ ಶಿರವನ್ನು ಕತ್ತರಿಸಿದರೆ ಅವರು ಯಾರಿಗಾಗಿ ಯುದ್ಧ ಮಾಡುತ್ತಾರೆ? ಆದರೆ ನಿಜವಾದ ಸೀತೆಯನ್ನು ಮುಟ್ಟುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಯಾಕೆ? ಹಿಂದೆ ಅವಳನ್ನು ತರುವಂತಹ ಸಂದರ್ಭದಲ್ಲಿ ತಂದೆಯವರಿಗೆ ಅವಳನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ನನ್ನಿಂದ ಅವಳನ್ನು ಮುಟ್ಟುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಅವಳಂತೆ ಕಾಣುವ ಮಾಯಾ ಸೀತೆಯನ್ನು ನಿರ್ಮಿಸಿದ್ದಾರೆ.
ರಾಕ್ಷಸ ಆಗ್ಬೇಕು. ಹಾ. ನಿನ್ನ ಅಪ್ಪ ರಾಕ್ಷಸ ಆಗ್ಬೇಕಾದ್ರೆ ಹಾ. ಅವನ ಅಪ್ಪ ರಾಕ್ಷಸ ಆಗ್ಬೇಕು. ಹಾ. ನೀನೇ ಯೋಚನೆ ಮಾಡು. ಹಾ. ನಿನ್ನ ಅಪ್ಪ ರಾವಣ, ಹಾ. ರಾವಣನ ಅಪ್ಪ ವಿಶ್ವಾವಸು, ಹಾ. ವಿಶ್ವಾವಸುವಿನ ಅಪ್ಪ ಪುಲಸ್ತ್ಯ ಬ್ರಹ್ಮ, ಹಾ. ಪುಲಸ್ತ್ಯ ಬ್ರಹ್ಮ ಕುಲದವರು. ಹಾ. ಹೀಗಿರುವಾಗ ಹಾ. ತಾಯಿ ರಕ್ಕಸಿ ಬ್ರಹ್ಮ ಕುಲದವರು ಮತ್ತು ರಕ್ಕಸ ಕುಲದವರಿಗೆ ಹುಟ್ಟಿದ ನಿನ್ನನ್ನು ಹಾ. ಬ್ರಹ್ಮ ರಕ್ಕಸ ಅಂತ ಕರಿಬೇಕು. ಏಯ್! ಅಲ್ಲ ಮಾತಿಗೆ ಹೇಳಿದ್ದು. ಹಾ. ನಿನ್ನ ಅಪ್ಪನಿಗೆ ಸಾಮಾನ್ಯನ ಹಾ. ಕಶಪಟ್ಟ ಎಂಬ ಹೆಸರು. ಹ್ಮ್. ಒಮ್ಮೆ ಪರಶಿವನ ಆತ್ಮಲಿಂಗವನ್ನು ತರುವುದಕ್ಕೆ ಹೋದ ಕಾಲಕ್ಕೆ ಹಾ. ಕೈಲಾಸಗಿರಿಗೆ ಅವನ ಕೈ ಸಿಲುಕಿದಾಗ ಹಾ. ಆ ಧ್ವನಿಯನ್ನು ಕೇಳಿ ಪರಮೇಶ್ವರನೇ ರಾವಣ ರಾವಣ ಎಂದು ಕರೆದರಂತೆ. ಹಾ. ಆ ಪರಮೇಶ್ವರ ಭಕ್ತನಾಗಿರುವ ರಾವಣನ ಮಗನಾಗಿ ಹಾ. ನೀನಿಂತಹ ಹೀಗೆ ಮಾಡುವುದು ಸರಿಯಲ್ಲ. ಹಾ. ಸೀತಾಮಾತೆಯನ್ನು ಬಿಟ್ಟು ಬಿಡು. ಹುಚ್ಚು ಬಾಯ್! ಮರ್ಕಟನೆ, ನೀನು ನಮ್ಮ ಪರಂಪರೆ ಬಗ್ಗೆ ಮಾತಾಡುವುದಕ್ಕೆ ಹೊರಟಿದ್ದೀಯ. ಹಾ. ನಾವು ಸಾಮಾನ್ಯರಲ್ಲ, ಆಳುವರು. ಗೊತ್ತಾಯ್ತಾ ನಿನಗೆ? ಮರದಿಂದ ಮರಕ್ಕೆ ಹಾರಿ ಕೊಳೆತ ಹಣ್ಣು ತಿಂದು ಬದುಕುವಂತ ಜೀವಿಯೇ ಈ ಸೀತೆಯಿಂದಲಾಗಿ ನಮ್ಮ ಕಳವಂಶ ಎಂಬುದೇ ಇಂದಿನ ಕಾಲಕ್ಕೆ ಅಂತ್ಯವನ್ನು ಕಾಣುತ್ತಾ ಇದೆ. ಅದಕ್ಕಾಗಿ ನಮ್ಮ ಕಳವಂಶ ಉಳಿಯಬೇಕಾದರೆ ಇವಳ ತಲೆಯನ್ನು ಕದಿತಾನೆ. You
ಪ್ರಖ್ಯಾತಿಯನ್ನು ಪಡೆದೆ. ಹಾ. ಹಾ. ನಿನ್ನಂತವರು ಈ ರೀತಿಯ ಹೀನ ಕಾರ್ಯ ಮಾಡುವುದು ಸರಿಯಲ್ಲ. ಹಾ. ಸ್ತ್ರೀಹತ್ಯ ಪಾತಕಿಗೆ ನರಕವೇ ಪ್ರಾಪ್ತವಾಗುವುದು. ಹಾ. ಸೀತೆ ಮಾತೆಯನ್ನು ಬಿಟ್ಟು ನನ್ನಡೆ ಹೋರಾಡು. ಮುಚ್ಚು ಬಾಯ್. ಅವನ ರಥವನ್ನು ಪುಡಿ ಪುಡಿಗಳಿಸುತ್ತೇನೆ. ಆದರೆ ಅಮ್ಮ ಎಲ್ಲಿ? ಅಮ್ಮ, ಅಮ್ಮ. ಅಯ್ಯೋ
ಆಶ್ಚರ್ಯವಾಗುತ್ತಾ ಇದೆ. ಸೀತಾ ಮಾತೆಯ ತಲೆ ಕಡೆದದ್ದನ್ನು ಒಮ್ಮೆ ತೋರಿಸು. ಆಯ್ತು ಜಾಂಬವರು, ಬನ್ನಿ ಬನ್ನಿ. ನೀವೇ ನೋಡಿ, ನಾನು ನೋಡುವುದಿಲ್ಲ, ನೀವೇ ನೋಡಿ. ಓ ಮರುತ ಸುತ ಇಲ್ಲ. ನೋಡು, ಅದು ಸಹ ಬಿಡು, ರಕ್ತ ಹರಿಯುತ್ತಾನೇ ಉಂಟು, ಎಪ್ಪುಗಟ್ಲಿಲ್ಲ. ಹಾಗಾಗಿ ಇದು ನಿಜವಾದ ಸೀತೆ ಅಲ್ಲಲ್ಲ. ಹೌದಲ್ಲ? ಅಲ್ಲಲ್ಲ. ಹೌದಲ್ಲ? ಅಲ್ಲಲ್ಲ. ಹೌದಲ್ಲ? ಬಿಡು ಬಿಡು. ಈಗ ಸೀತಾ ಮಾತೆಯನ್ನು ಸರಿಯಾಗಿ ಬಲ್ಲವರು ಯಾರು? ರಾಮಚಂದ್ರ. ಹಾಗಾದರೆ ಈ ಎಣವನ್ನು ಹಿಡಿದುಕೊಂಡು ದೇವರ ಬಳಿ ತೆರಳೋಣ. ಹಾಗೆ ಹಾಗೆ. ನೋಡು, ಕಾಲಿನ ಭಾಗ ಅಂತಲೇ ಬಾರಿ. ಹನುಮಂತ, ಇಲ್ಲಿ ಬಾ. ಏನಾಯ್ತು? ತಲೆ ಭಾರ. ನಿಮ್ಮ ತಲೆ ಭಾರವ? ಅಲ್ಲ, ಹೆಣದ ತಲೆ. ಹೆಣದ? ಹಾಗೆ ನಾನು ಕಾಲಿಡುತ್ತೇನೆ, ನೀನು ತಲೆ ಇಡಿ. ಹಾಗೆ. ಹನುಮಂತ, ಇಲ್ಲಿ ಬಾ. ಈಗೇನಾಯ್ತು? ಈಗ ಹಿರಿಯವರು ಕಾಲಿಡಿಯುವುದಾ? ಎಲ್ಲ ನಿಮ್ಮ ಹತ್ರವೇ ಇದೆ. ಬೇಡ ಬೇಡ, ಮಾತೆಯ ಪಾದ ಸೇವೆ ಸಿಕ್ಕಿತಲ್ಲ. ಪ್ರಸನ್ನವಾಗಿರಬೇಕಾದ ನೀನು ಮುಖ ಕಮಲ ಕುಂದಿ ಹೋಗಿದೆ. ಒಮ್ಮೆ ಮಾತಾಡು ಸೀತಾ, ಮಾತಾಡು. ದೇವಾ ವಿಭೀಷಣನಿಂದ
ಹೇಳುತ್ತಿರುವೆ. ನಿನಗೆ ತಿಳಿದಂತೆ ಈಕೆ ನಿಜವಾದ ಸೀತೆಯಲ್ಲ, ಇದು ನಮ್ಮವರ ಕಪಟ. ನರನಾಟಕ ಸೂತ್ರಧಾರಿಯಾದ ನೀನು ಈ ರೀತಿ ದುಃಖಿಸುವುದು ಸರಿಯಲ್ಲ. ಆದರೆ ಇದನ್ನು ಹೇಗೆ ನಂಬುವುದು? ಈಕೆ ನಿಜವಾದ ಸೀತೆ ಅಲ್ಲದಾದಲ್ಲಿ ನಾನು ಮುಟ್ಟಿದಾಕ್ಷಣ ಮಾಯವಾಗುತ್ತಾಳೆ. ಇಗೋ ನೋಡು. ಈಗ ಅರ್ಥವಾಯಿತು ವಿಭೀಷಣ ದೇವ. ಆದರೆ ನಿಜವಾದ ಸೀತೆ ಅಶೋಕವನದಲ್ಲಿ ಇದ್ದಾಳೆ ಎಂದು ಹೇಗೆ ತಿಳಿಯುವುದು? ಅದಕ್ಕಾಗಿ ಹನುಮಂತನನ್ನು ಅಲ್ಲಿಗೆ ಕಳುಹಿಸು. ಹಾಗೇ ಆಗಲಿ. ಹನುಮಂತ ಪ್ರಭು, ನಿಜವಾದ ಸೀತೆ ಅಶೋಕವನದಲ್ಲಿ ಇದ್ದಾಳೆ ಎಂದು ನೋಡಿ ಬಾ. ಹಾಗೇ ಆಗಲಿ. ಜೈ ಶ್ರೀರಾಮ್. ರಾಮನೊಂದಿಗೆ ಮಾಡಿದಂತಹ ಯುದ್ಧದಲ್ಲಿ ನನ್ನ ಪಾಲಿಗೆ ಸೋಲಾಯಿತು. ಕಪಿಗಳ ಗಮನವನ್ನು ಮಾಯಾ ಸೀತೆಯ ತಲೆಯನ್ನು ಕತ್ತರಿಸುವ ಮುಖೇನ ಅತ್ತ ಕಡೆ ಸೆಳೆದಿದ್ದೇನೆ. ಇನ್ನು ಮುಂದೆ ಮಾರಣ ದೂರವನ್ನು ಕೈಗೊಳ್ಳಬೇಕು. ಅದಕ್ಕಾಗಿ ಗುರು ಶುಕ್ರಾಚಾರ್ಯರೆಲ್ಲಿದ್ದಾರೆ ಬರಲಿ. ಗುರುಭ್ಯೋ ನಮಃ. ಒಳ್ಳೆಯದಾಗಲಿ. ಏನು ಶಿಷ್ಯೋತ್ತಮ? ಶುಕ್ರಾಚಾರ್ಯರೇ, ನಿಮ್ಮ ಸಮ್ಮುಖದಲ್ಲಿ ಮಾರಣ ದೊರೆಯಾಗಬೇಕು. ಅದಕ್ಕೆಲ್ಲ ಏನು ವ್ಯವಸ್ಥೆ ಆಗಬೇಕು ನನ್ನಲ್ಲಿ ಹೇಳಿ. ಯಾಗ ಮಾಡುವುದಕ್ಕೆ ಅಷ್ಟು ಸುಲಭವಲ್ಲ. ಅದಕ್ಕೆ ವ್ಯವಸ್ಥೆ ಎಲ್ಲ ಆಗಬೇಕು. ಏನು ವ್ಯವಸ್ಥೆ? ನೀನು ಮೊದಲು ರಕ್ತದಲ್ಲಿ ಸ್ನಾನ ಮಾಡಬೇಕು. ರಕ್ತದಲ್ಲಿ ಸ್ನಾನ? ಹೌದು. ಆ ಬಳಿಕ ರಕ್ತವನ್ನು ತುಂಬಿಸುವುದಕ್ಕೆ ನರಕಪಾಲ ಬೇಕು. ನರರ ಕರುಳುಗಳನ್ನೆಲ್ಲ ಯಜ್ಞ ಪವಿತ್ರದಂತೆ ಧರಿಸಬೇಕು. ಯಾಗ ಹೋಮಿಸುವುದಕ್ಕೆ ಆನೆಗಳು, ಕುದುರೆಗಳು, ಹೀಗೆ ಎಲ್ಲ ಪ್ರಾಣಿಗಳು ಬೇಕು. ಸರಿ. ಆದರೆ ಒಂದು ಮಾತ್ರ ನೆನಪಿಟ್ಟುಕೋ. ಏನದು? ಯಾಗದ ಕ್ಷೇತ್ರಕ್ಕೆ ಯಾರು ಪ್ರವೇಶ ಮಾಡುವಂತಿಲ್ಲ. ಏನೇ ಆದರೂ ನೀನು ದೀಕ್ಷೆಯಿಂದ ಏಳುವಂತಿಲ್ಲ. ಶುಕ್ರಾಚಾರ್ಯರೇ, ಯಾಗದ ರಕ್ಷಣೆಗಾಗಿ ಸುತ್ತಲೂ ಭೂತ ಬೇತಾಳಾದಿಗಳನ್ನೆಲ್ಲ ಕಾವಲಿಗೆ ಇರಿಸಿದ್ದೇನೆ. ಇನ್ನು ಮುಂದೆ ದೀಕ್ಷಾಬದ್ಧರಾಗುತ್ತೇನೆ. ಶುಕ್ರಾಚಾರ್ಯರೇ, ಆರಂಭಿಸಿ ಆರಂಭಿಸಿ. ಓಂ ಗುರು ಸ್ವಾಹ, ಓಂ ಗುರು ಸ್ವಾಹ. ಆ
ಮಾಡಿದ ಧೂಮವೇ ಇಷ್ಟಕ್ಕೆಲ್ಲ ಕಾರಣ. ಆ ಹೋಮವು ಸಂಪೂರ್ಣವಾದರೆ ಅವನಿಗೆ ವಿಶೇಷವಾದ ರಥ, ಅಸ್ತ್ರ ಹಾಗೂ ಸೇನೆ ಪ್ರಾಪ್ತವಾಗುವುದು. ಅಂತವರು ಯಾರಿದ್ದಾರೆ? ನಿನ್ನ ಸೇನೆಯುಂಟೆ ಯುದ್ಧಗಾಮಿನಿ ಸಂಗೈತ ಯಾರು 12 ವರ್ಷಗಳ ಕಾಲ ನಿದ್ರೆ, ಆಹಾರ ಹಾಗೂ ಸತಿ ಸಂಗ್ರಹವನ್ನು ತ್ಯಜಿಸಿರುತ್ತಾರೋ ಅಂತಹವರಿಗೆ ಶಕ್ರಾರಿಯನ್ನು ನಿಗ್ರಹಿಸುವುದಕ್ಕೆ ಸಾಧ್ಯ. ಅಂತವರು ನಿನ್ನ ಸೇನೆಯಲ್ಲಿದ್ದಾರೆ. ಅಂತವರು ಯಾರಿದ್ದಾರೆ? ಪವಿತ್ರವಾದ ಪಾದಗಳಿಗೆ ಲಕ್ಷ್ಮಣನ ಪ್ರಣಾಮಗಳು. ಕೂಳನ ವಧೆಗಾಗಿ ಯಾಕೆ ಈ ರೀತಿಯ ವ್ಯಾಕುಲವನ್ನು ತಾಳುವೆ? ಕಾಕುಲಿಸ್ತಾಧಿಪರಾದಂತಹ ನೀನು ಎನಗೊಂದು ಕರ್ಪೂರ ವೀಳ್ಯವನ್ನಿಟ್ಟರೆ ಆ ಇಂದ್ರಾಣಿಯನ್ನು ಕೊಂದು ನಮ್ಮಂತೆ ನೀನು ಹೋದರೆ ಏನು ಮಾಡುತ್ತೀ? ಒಪ್ಪಣೆಯನ್ನು ಕೊಟ್ಟರೆ ಆ ಇಂದ್ರಾಣಿಯನ್ನು ಕೊಂದು ನಾನು ಬರ್ತೇನೆ. ನಿನ್ನಿಂದ ಸಾಧ್ಯವೇ? ವಿಭೀಷಣನು ಆಡಿದ ಮಾತನ್ನು ಕೇಳಿಯೇ ಬಂದವರಿದ್ದೇನೆ. ಯಾರಿಂದಲೂ ಸಾಧ್ಯವಾಗದ ಕಾರ್ಯವನ್ನು ನಾನು ಮಾಡಿ ತೋರಿಸುತ್ತೇನೆ. ಬಡಪ್ಪಣೆ. ಸರಿ ತಮ್ಮ, ಋಣವೀರ್ಯವನ್ನಿಟ್ಟಿದ್ದೇನೆ. ವಿಭೀಷಣ ಹನುಮಾದಿಗಳನ್ನು ಕೂಡಿಕೊಂಡು ಜಯಶೀಲನಾಗಿ ಬಾ. ಹಾಗೇ ಆಗಲಿ.
ಜಯವನ್ನು ಸಾಧಿಸಲು ಸಾಧ್ಯವಾಗದೆ ಇದೀಗ ದೀಕ್ಷಾಬದ್ಧನಾಗಿ ಕುಳಿತೆಯ ಏ ದೈವದ್ರೋಹಿಯೇ, ದುರಕ್ಕೆ ಬಂದವ ಲಕ್ಷ್ಮಣ, ಹೇಳುವುದಿಲ್ವೇ ನಿನ್ನನ್ನು ಹೇಗೆ ಎಬ್ಬಿಸಬೇಕೆಂದು ಚೆನ್ನಾಗಿ ತಿಳಿದಿದ್ದೇನೆ. ನನ್ನ ಕಾಲಿನಿಂದ ನಿನ್ನ ಕಪಾಲ ನನ್ನ ಕಪಾಲಕ್ಕೆ ಎಡಗಾಲಿನಿಂದ ಒದ್ದೆಯ. ಹೌದು, ನೀನು ನನಗೆ ಲಕ್ಷ್ಯವಲ್ಲ ಮತ್ತೆ, ಆದರೆ ಈ ಕಾಲಕ್ಕೆ ಎನ್ನ ತೋರಿಸಬಲ್ಲ. ಒಂದು ದ್ರೋಹಿ, ರಾಷ್ಟ್ರದ್ರೋಹಿ, ದೇಶದ್ರೋಹಿ, ಎಲ್ಲ ದ್ರೋಹವನ್ನು ಮಾಡಿದ ನೀನು ಇಂದಿನ ಕಾಲಕ್ಕೆ ನನ್ನನ್ನು ತೋರಿಸುವುದಕ್ಕೆ ಬಂದ. ನಿನ್ನ ತಲೆ ಕಾಟಿದ್ದೇನೆ. ಭಾರಿ ಜೋರನನುಗನಾದಂತಹ ನೀನು ಮಾರಣಾದ್ವರವನ್ನು ಮಾಡಿ ನಮ್ಮನ್ನು ಗೆಲ್ಲಬಹುದೆಂದು ಭಾವಿಸಿದೆಯಾ? ನಿನ್ನ ಯಾಗವನ್ನು ಅರ್ಧದಲ್ಲಿ ನಿಲ್ಲಿಸಿದ್ದೇವೆ. ಏನು ದೊರಕಿತು ನಿನಗೆ?
ಮಾರಿತಾಪವನ್ನು ಕೈಯಲ್ಲಿ ಧರಿಸಿದವನಿದ್ದಾರೆ. ಇನ್ನ ಆಯುಷ್ಯ ತೀರಿದ ಬಾಬಂಗ ನಿನ್ನ ಅಯ್ಯನಾದಂತಹ ಕೂಡ ರಾವಣ ಕತ್ತೊಯ್ದಂತಹ ಸೀತಾಮಾತೆಯನ್ನು ನಮ್ಮ ಅಣ್ಣನಿಗೆ ಅರ್ಪಿಸಿದೆ ಸರಿ, ಇಲ್ಲದಿದ್ದರೆ ಇನ್ನ ಪ್ರಾಣ ಕ್ಷೇತ್ರವನ್ನು ಪ್ರವೇಶಿಸಿದೆ. ಆದರೆ ಇಂದಿನ ಕಾಲಕ್ಕೆ ಈ ಮಾನವರಿಂದ ಅಡಿಗಡಿಗೆ ನನ್ನ ಪಾಲಿಗೆ ಸೋಲಾಗುತ್ತಾ ಇದೆ. ಸುರ ನರ ಉರಗಾದಿಗಳನ್ನು ಗೆದ್ದ ಈ ಶಕ್ರಾರಿಗೆ ಈ ಕಾಲಕ್ಕೆ ಸೋಲವಾಯಿತು. ಇಷ್ಟಕ್ಕೆಲ್ಲ ಕಾರಣ ಏನು ಎಂದು ಯೋಚಿಸಿದರೆ ಈ ಕಾಲಕ್ಕೆ ನಮ್ಮ ಲಂಕಾಪುರವನ್ನು ಪ್ರವೇಶಿಸಿದ ಸೀತೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿಯಾಗಿ ಬರಬೇಕಾದವಳು ಲಂಕೆಗೆ ದರಿದ್ರ ಲಕ್ಷ್ಮಿಯಾಗಿ ಪರಿಣಮಿಸಿದ್ದಾಳೆ. ಇವನು ಯಾರು? ರಾಮ ಯಾರು? ಕೋಡಗಗಳು ಯಾರು? ರಾಮ ಬೇರೆ ಯಾರು ಅಲ್ಲ, ಆ ಲಕ್ಷ್ಮೀಪತಿ ಶ್ರೀಹರಿ. ಈತ ಬೇರೆ ಯಾರು ಅಲ್ಲ,
ಆದಿಶೇಷನೆಯಾಗಿದ್ದಾರೆ. ಮತ್ತೆ ಬಂದ ಕಪಿಗಳೆಲ್ಲ ಮುಕ್ಕೋಟಿ ದೇವತೆಗಳು. ಇವುಗಳನ್ನು ಗೆಲ್ಲುವುದಕ್ಕೆ ನನ್ನಿಂದ ಸಾಧ್ಯವಾಗಿ ಹೋಯಿತು. ಆದರೆ ನಾನು ಪಡೆದಂತ ಬಲ ಸಾಮಾನ್ಯವೇ? 12 ವರ್ಷ ನನ್ನನ್ನು ಸೋಲಿಸಬೇಕಿದ್ದಾರೆ ಅಂತಿಂತವರಿಂದ ಸಾಧ್ಯವಿಲ್ಲ. ಓಹೋ, ಯಾರು 12 ವರ್ಷಗಳ ಕಾಲ ನಿದ್ರೆ ಆಹಾರ ಸತಿಸಂಗವನ್ನು ಬಿಟ್ಟಿರುತ್ತಾರೋ ಅಂತವರಿಂದ ಮಾತ್ರ ನನ್ನ ಬಾಲಿಗೆ ಮರಣ ಎನ್ನುವ ಹಾಗೆ. ಓಹೋ, ಬ್ರಹ್ಮದೇವನಿಂದ ವರ ಆ ಸಾಮರ್ಥ್ಯ ನಿನ್ನಲ್ಲಿದ್ದರೆ ಬಾ ಹೋರಾಡಿ. ನಿನ್ನನ್ನು ಗೆಲ್ಲುವುದಕ್ಕೆ ವಿಶೇಷವಾದ ವ್ರತ ಬೇಕೇ? ವ್ರತವನ್ನು ಸಾಧಿಸಿದೇನೋ ಇಲ್ಲವೇ ಎಂದು ಕ್ಷೇತ್ರದಲ್ಲಿ ತೋರಿಸುತ್ತಾ ಇಂದ್ರಾಣಿಯ ವಧೆಯಾಗಿದೆ. ನನಗೆ ತಾಗಿದಂತಹ ಬಾಣಗಳನ್ನು ನನಗೆ ನೋಯದ ಹಾಗೆ ಶ್ರೀರಾಮಚಂದ್ರ ತೆಗೆದಿದ್ದಾರೆ. ಆದಂತಹ ಗಾಯಗಳೆಲ್ಲ ಗುಣಮುಖವಾಗಬೇಕೆಂದು ಔಷಧಿಯನ್ನು ಹಚ್ಚಿದ್ದಾರೆ. ಅಷ್ಟೇ ಅಲ್ಲದೆ ವೃತ್ತಿ ಸೌಮಿತ್ರಿ ಎಂಬಂತಹ ಬಿರುದು ಕೂಡ ನನಗೆ ಕೊಟ್ಟಿದ್ದಾರೆ. ಎಂಬುವಲ್ಲಿಗೆ ವೃತ್ತಿ ಸೌಮಿತ್ರಿ ಎಂಬ ಪುಣ್ಯ ಕಥಾನಕವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಎಂಬನವರು, ಮಹಾಗಣಪತಿ ದೇವರು ಹಾಗೂ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರುಗಳೆಲ್ಲ ಅವರಿಗೆ ಆಶೀರ್ವಾದ, ಆರೋಗ್ಯ ಎಲ್ಲವೂ ಕೊಳ್ಳಲಿ ಪ್ರಾರ್ಥಿಸುತ್ತಾ ಮಂಗಳ ಗೀತೆ ಹಾಡವೇ ಸಭ್ಯ ವೈಖರಿಯಿಂದ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಆತ್ಮೀಯ ಭಕ್ತ ಮಹಾಶಯರೇ, ವಾಲಿ ಸೊಗಸಾದಂತ ವೃತ್ತಿ ಸೌಮಿತ್ರಿ ಎಂಬ ಯಕ್ಷಗಾನ ಬಯಲಾಟವನ್ನ ದೇವರ ಸನ್ನಿಧಿಯಲ್ಲಿ ನಡೆಸಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಕ್ಷೇತ್ರದ ಆಡಳಿತ ಮಂಡಳಿಗೂ ಅರ್ಚಕ ಬೃಂದಕ್ಕೂ ಎಲ್ಲರಿಗೂ ವಂದನೆಗಳು. ಹಾಗೂ ಈ ಕ್ಷೇತ್ರಕ್ಕೆ ಹೊಸತಾಗಿ ಬಂದು ಭಾಗವತಿಕೆಯನ್ನು ಮಾಡಿದಂತ ಕುಮಾರಿ ಸಿಂಚನ ಮುಡುಕೋಡಿ ಅವರಿಗೆ ಕ್ಷೇತ್ರದ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಚೆಂಡೆ ಮತ್ತು ಮದಲೆಯಲ್ಲಿ ಸುಬ್ರಹ್ಮಣ್ಯ ಚಿತ್ರಾಪುರ, ಲವಕುಮಾರ್ ಐಲ ಇವರಿಗೂ ವಂದನೆಗಳು. ಚಕ್ರದಾಲದಲ್ಲಿ
ಮುಖೇಶ್ ಗಿನ್ಯ ಹಾಗೂ ಯಕ್ಷಗುರುಗಳಾಗಿ ಮಕ್ಕಳನ್ನು ತಯಾರಿಸಿದಂತ ಯಕ್ಷಗುರು ಅಶ್ವಥ್ ಕುಲಾಲ್ ಮಂಜನಾಡಿ ಇವರಿಗೂ ಧನ್ಯವಾದಗಳು. ಹಾಗೂ ವೇಷಭೂಷವನ್ನು ನಡೆಸಿಕೊಟ್ಟಂತ ದೇವಕಾನ ಬಳಗದವರಿಗೂ ಹಾಗೂ ಧ್ವನಿವರ್ಧಕವನ್ನು ನಡೆಸಿದಂತ ಕೃಷ್ಣದೇವನಗರ ಬಳಗದವರಿಗೂ ಈ ಆಟವನ್ನು ಇಷ್ಟು ಶಾಂತ ರೀತಿಯಿಂದ ಕೇಳಿದಂತ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದತೆಗೆ. ಪ್ರತಿದಿನವೂ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ನಾಳೆ ಯಕ್ಷಗಾನ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ತುಂಬ ಹೃದಯದ ಸಹಕಾರ ನೀಡಬೇಕು ಅಂತ ಎಲ್ಲರಿಗೂ ಶ್ರೀದೇವಿ ಮಂಗಲುಂಟು ಮಾಡಿದಂತ ಮಂಗಲಕ್ಕೆ ಅನುಮತಿಯನ್ನು ಕೇಳುತ್ತೇನೆ. ರುದ್ರಾಕ್ಷಿ